ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 44. ನಿರಹಂಕೃತಿ ನಿರ್ಮಮಾಶ ನಿರ್ದ್ವಂದ್ವ ಸಮದೃಕ್ ಸ್ವದೃಕ್ ಪ್ರತ್ಯಕ್ ಪ್ರಶಾಂತ ದೀಧೀರ ಪ್ರಶಾಂತ ಊರ್ಮಿ ಇವ ಉದದಿ. ಅನುವಾದ ಮತ್ತು ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ವಿಜಯ್. ಹೀಗೆ ಅವನು ಸಾವಾಕಾಶವಾಗಿ ಭೌತಿಕ ರೂಪದ ಮಿಥ್ಯಾಂಕರದಿಂದ ಆಬಾಧಿತನಾದನು, ಹಾಗೆ ಭೌತಿಕ ಅನುರಾಗದಿಂದ ಮುಕ್ತನಾದನು. ನಿಶ್ಚಲವಾಗಿ ಎಲ್ಲರಲ್ಲಿ ಸಮಾನತೆ ಉಳ್ಳವನಾಗಿ ದ್ವಂದ್ವವಿಲ್ಲದವನಾಗಿ ಅವನು ನಿಜವಾಗಿ ಆತ್ಮದರ್ಶಿಯು ಆದನು. ಅವನ ಮನಸ್ಸು ಅಂತರ್ಮುಖವಾಯಿತು, ಅಲೆಗಳಿಂದ ಕ್ಷೋಭೆಗೊಳ್ಳದ ಸಮುದ್ರದಂತೆ ಪ್ರಶಾಂತವಾಯಿತು. ಎಸ್ ಹರೇ ಕೃಷ್ಣ. ಓಕೆ, ಇವತ್ತಿನ ಕ್ಲಾಸ್ ತುಂಬ ಮುಖ್ಯ, ಏಕೆಂದರೆ ಇದು ಮೈಂಡ್ಗೆ ರಿಲೇಟೆಡ್, ಮನಸ್ಸು. ಹಾಗೆ ಭಗವದ್ಗೀತೆಯಿಂದ ಇದಕ್ಕೆ ನಾವು ಕನೆಕ್ಟ್ ಮಾಡಬಹುದು 2ನೇ ಅಧ್ಯಾಯದಲ್ಲಿ. ಹಾಗಾಗಿ 2ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ. ಎಂತ ಪ್ರಶ್ನೆ? ಅರ್ಜುನ ಹೇಳುವಂಥದ್ದು, ಸಿದ್ಧಪ್ರಜ್ಞಾ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸಿತದಿ ಕಿಂ ಪ್ರಭಾಷೇತ ಕಿಂ ಆಸಿತ ವ್ರಜತೆ ಕಿಂ. ಅಂದ್ರೆ ಅರ್ಜುನ ಪ್ರಶ್ನೆ, ಆತ್ಮ ಸಾಕ್ಷಾತ್ಕಾರ ಆದ ವ್ಯಕ್ತಿ ಹೇಗೆ ಇರ್ತಾನೆ? ಯಾರು ಆತ್ಮ ಸಾಕ್ಷಾತ್ಕಾರ ಆದ ವ್ಯಕ್ತಿ? ಹೂ ಇಸ್ ಸೆಲ್ಫ್ ರಿಯಲೈಸ್ ಪರ್ಸನ್. ಈಗ ನಾವು ಆಧುನಿಕ ಯುಗದಲ್ಲಿ ಹೇಳುವುದಾದ್ರೆ ಸೆಲ್ಫ್ ಮ್ಯಾನೇಜರ್. ಅವರಿಗೆ ಸೆಲ್ಫ್ ರಿಯಲೈಸೇಷನ್ ಅರ್ಥವಾಗುವುದಿಲ್ಲ, ಅವರಿಗೆ ಸೆಲ್ಫ್ ಮ್ಯಾನೇಜರ್. ಸೆಲ್ಫ್ ಮ್ಯಾನೇಜರ್ ಅಂದ್ರೆ ಎಂತ? ಒನ್ ಇಸ್ ಫೋಕಸ್ಡ್, ಒನ್ ಇಸ್ ಕಂಪೋಸ್. ಯಾರ್ದು ಏಕಾಗ್ರತೆ ಒಳ್ಳೆದುಂಟು, ಮತ್ತೆ ಯಾರು ಡಿಸ್ಟ್ರಾಕ್ಷನ್ ಅಲ್ಲಿ ಇಲ್ಲ, ಅನ್ಡಿಸ್ಟ್ರಾಕ್ಟೆಡ್, ಮತ್ತೆ ಯಾರು ಅನ್ಡಿಸ್ಟರ್ಬ್ಡ್. ಮತ್ತೆ ಎಂತ? ಮತ್ತೆ ಒನ್ ಹ್ಯಾಸ್ ಅ ಟ್ರೆಮೆಂಡಸ್ ಇನ್ನರ್ ಸ್ಟ್ರೆಂತ್. ಇದಕ್ಕೆ ಹೇಳುವಂಥದ್ದು ಸೆಲ್ಫ್ ಮ್ಯಾನೇಜರ್. ಅಂದ್ರೆ ಸೊಸೈಟಿಯಲ್ಲಿ ಎಂದೆಲ್ಲ ಆಗ್ತಾ ಉಂಟು, ಅದು ಯಾವುದು ಅವನಿಗೆ ಎಫೆಕ್ಟ್ ಆಗುದಿಲ್ಲ. ಆಗುದಿಲ್ಲ. ಯಾಕೆಂದ್ರೆ ಈಗಿನ ಆಧುನಿಕ ಯುಗ ಹೇಗೆಂದ್ರೆ ತುಂಬಾ ಫಾಸ್ಟ್. ಎಂತಂದ್ರೆ ನಾವೀಗ ಭಕ್ತಿಗೆ ಬಂದಿದ್ದೇವೆ, ನಮಗೆ ರಿಸಲ್ಟ್ ಕೂಡ ಇಮಿಡಿಯೇಟ್ ಸಿಗ್ಬೇಕು ಅಂತ ಹೇಳುವಂಥದ್ದು. 2 minutes ಮ್ಯಾಗಿ, ಇನ್ಸ್ಟಾ ಮ್ಯಾಗಿ, ಫಾಸ್ಟ್. ಪೇಷನ್ಸ್ ಇಲ್ಲ ಜನರಿಗೆ. ಹಾಗಾಗಿ ಆಧುನಿಕ ಯುಗ ಅಂತಂದ್ರೆ ತುಂಬಾ ಫಾಸ್ಟ್. ಆ ಫಾಸ್ಟ್ ಅಲ್ಲಿ ನಾವು ಹೊಂದಿಕೊಂಡು ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಜನರೆಲ್ಲ ಹಳ್ಳಿಯಲ್ಲಿ ಇರ್ತಿದ್ರು, ಮತ್ತೆ ಕ್ರಮೇಣ ಪಟ್ಟಣಕ್ಕೆ ಬಂದರು. ಈಗ ಇರುವಂತಹ ಜನರೆಲ್ಲ ಸಿಟಿಯಲ್ಲಿ, ಮತ್ತೆ ಈಗ ಎಲ್ಲ ವಿಶ್ವದ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ವ್ಯವಸ್ಥೆ ಇರಲಿಲ್ಲ ಹೋಗ್ಲಿಕ್ಕೆ, ಈಗ ಎಲ್ಲ ಕಡೆ ಹೋಗ್ತಾರೆ. ಈಗ ಪ್ರಭುಪಾದ ಅಮೆರಿಕಕ್ಕೆ ಹೋದದ್ದು ಹೇಗೆ?
ಕಾರ್ಗೋ ಶಿಪ್ ಅಲ್ಲಿ 3 ತಿಂಗಳು ಹಿಡಿತು ಅವರಿಗೆ. ಫೆಸಿಲಿಟಿ ಈಗ ತುಂಬಾ ಫಾಸ್ಟ್ ಉಂಟು ಎಲ್ಲ. ಈಗ ನೀವು ಅಮೆರಿಕಾಗೆ ಫಾಸ್ಟ್ ಹೋಗ್ಬೋದು ಫ್ಲೈಟಲ್ಲಿ. ಆ ಟೈಮಲ್ಲಿ ಇತ್ತು, ಅದ್ರ ರೂಪಾಂತರದ ಹಣ ಇರಲಿಲ್ಲ, ಅದು ಬೇರೆ ವಿಷಯ. ಹಾಗೆ ಇನ್ನೊಂದು ದೇಶದಲ್ಲಿ ಎಂತ ಆಗ್ತದೆ ನಮ್ಗೆ ಗೊತ್ತಾಗ್ತದೆ. ಇಲ್ಲಿದ್ದೆ ಕಮ್ಯುನಿಕೇಶನ್ ಕೂಡ ಫಾಸ್ಟ್ ಆಗಿದೆ. ಹಾಗೆ ಈಗ ಕಾಂಪಿಟಿಷನ್, ಕೆಲಸದಲ್ಲಿ ಹೋದ್ರೆ ಅಲ್ಲಿ ಕಾಂಪಿಟಿಷನ್ ಇರ್ತದೆ. ಒಂದು ಕಾಂಪಿಟಿಷನ್ ಅಂತ ಈಗ ಮಾರ್ಕೆಟಲ್ಲಿ ಈ ಯಾವುದರಲ್ಲಿ ಅಪ್ಪ, ಅಮೆಝಾನ್ ಎಲ್ಲ ಐಟಮ್ ಎಲ್ಲ ತುಂಬ ಚೀಪಿಗೆ ಬರ್ತದೆ. ಅಂದರೆ ಕಾಂಪಿಟೇಷನ್ ಈಗ ಕಡಿಮೆಗೆ ಕೊಡಬೇಕು, ತುಂಬ ಚೀಪ್ ಪ್ರಾಡಕ್ಟ್ ಕೊಡಬೇಕು, ಆದರೆ ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು, ಮತ್ತೆ ಸರಿಯಾದ ಸಮಯಕ್ಕೆ ಕೊಡಬೇಕು. ಇಂಥದೆಲ್ಲ ಸ್ಪರ್ಧೆ. ಹಾಗಾಗಿ ತುಂಬ ಕಂಪನೀಸ್ಗೆಲ್ಲ ತುಂಬ ಕಷ್ಟ ಆಗ್ತದೆ ಈ ರೀತಿ, ಈ ಒಂದು ಕಾಂಪಿಟೇಷನ್ ಅನ್ನು ಫೇಸ್ ಮಾಡಲಿಕ್ಕೆ. ಮತ್ತೆ ಪ್ರೈಸ್ ಕೂಡ ಜಾಸ್ತಿ ಇರಬಾರ್ದು, ಬೆಲೆ ಕಡಿಮೆ ಇರಬೇಕು. ಕಾಂಪಿಟೇಟಿವ್ ಅಂದ್ರೆ ತುಂಬಾ ಕಡಿಮೆ ಮಾರ್ಜಿನ್ ಇಡಬೇಕು, ಮಾರ್ಜಿನ್ ಜಾಸ್ತಿ ಇರ್ಲಿಕ್ಕಿಲ್ಲ. ಅಂದ್ರೆ ಪ್ರಾಫಿಟ್ ಕಡಿಮೆ, ಕ್ವಾಲಿಟಿ ಒಳ್ಳೇದಿರ್ಬೇಕು. ಇದು ಈಗ ಅದು ಪ್ರೆಸೆಂಟ್ ಇದೆ. ಸರಿಯಾದ ಸಮಯಕ್ಕೆ ಡೆಲಿವರಿ ಮಾಡಬೇಕು, ಅದು ಚೀಪ್ ಆಗಿರಬೇಕು, ಈ ರೀತಿ ಎಲ್ಲ ಉಂಟು. ಈಗ ನಿಮ್ಮಲ್ಲಿ ಪ್ರಶ್ನೆ, ಇದು ಕಷ್ಟವ ಸುಲಭವ? ಯಾರೆಲ್ಲ ನೀವು ಹೇಳ್ತೀರಿ ಇದು ಸುಲಭವ ಈ ರೀತಿ, ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಕಡಿಮೆಗೆ, ಇದು ಕಷ್ಟವ ಸುಲಭ? ಕಷ್ಟ ಪ್ರಭುಜಿ. ಆದ್ರೆ ಈಗ ನೀವು ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ತೀರಿ, ಪರ್ಚೇಸ್ ಮಾಡುವಾಗ ಎಂತ ಆಗ್ತದೆ, ನೀವು ಜಾಸ್ತಿ ಬೆಲೆ ಪರ್ಚೇಸ್ ಮಾಡಿದ್ರೆ ಕಡಿಮೆ ಬೆಲೆ ಪರ್ಚೇಸ್ ಮಾಡಿದ್ರೆ ಹಾಗೆ ನಮ್ಗೆ ಕೂಡ ಹಾಗೆ, ನಮ್ಗೆ ಕಡಿಮೆಗೆ ಬೇಕು, ತುಂಬಾ ಕಡಿಮೆಗೆ ಬೇಕು. ಓಕೆ, ಹಾಗಾದ್ರೆ ಇದು ಮಾಡ್ಲಿಕ್ಕೆ ಕಷ್ಟ. ಹಾಗಾಗಿ ಇದು ಮಾಡ್ಲಿಕ್ಕೆ ಕಷ್ಟ, ಹೋಗ್ತೇನೆ. ಆದ್ರೆ ಕೆಲವು ಕಂಪನಿಯಲ್ಲಿ ಲೀಡರ್ಸ್ ಒಳ್ಳೇದಿರ್ತಾರೆ, ಚಾರ್ಮಿಂಗ್ ಪರ್ಸನಾಲಿಟಿ, ಅವರು ಸ್ಯಾಟಿಸ್ಫೈ, ಎಂಪ್ಲಾಯೀಸ್ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ತಾರೆ. ಹಾಗಾಗಿ ಆ ಎಂಪ್ಲಾಯೀಸ್ನವರು ಅವರಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಲೀಡರ್ಸ್ ಒಳ್ಳೇದಿರ್ತಾರೆ. ಇವತ್ತು ನಾವು ಮಾತಾಡುವಂಥದ್ದು ಸೆಲ್ಫ್ ಮ್ಯಾನೇಜರ್, ಸೆಲ್ಫ್ ರಿಯಲೈಸೇಷನ್ ಮತ್ತೆ ಬರ್ತೇನೆ, ಟಾಪಿಕ್ಗೆ ಬರ್ತೇನೆ. ಎಕ್ಸಾಂಪಲ್ ಹೇಳುವಂಥದ್ದು. ಹಾಗಾಗಿ ಕೆಲವು ವ್ಯಕ್ತಿಗಳು ಆ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಯಾಕೆ, ಸ್ಯಾಲರಿ ಕಡಿಮೆ ಇರ್ತದೆ, ಇನ್ನೊಂದು ಕಂಪನಿಯಲ್ಲಿ ಜಾಸ್ತಿ ಇರ್ತದೆ, ಆದ್ರೆ ಲೀಡರ್ ಒಳ್ಳೇದಿರ್ತಾನೆ. ಒಳ್ಳೆದಿರುತ್ತೆ. ಇನ್ನೊಂದು ಕಂಪನಿಯಲ್ಲಿ ಜಾಸ್ತಿ ಕೊಟ್ಟು ಕೂಡ ಅವರಿಗೆ ಬೇಡ, ಯಾಕಂದ್ರೆ ಅಲ್ಲಿ ಲೀಡರ್ ಒಳ್ಳೇದಿರೋದು. ಹಾಗಾಗಿ ಕೆಲವು ಕಂಪನಿಯಲ್ಲಿ ಎಂತ ಮಾಡ್ತಾರೆ ಅಂದ್ರೆ ಯೂಸ್ ಅಂಡ್ ಥ್ರೋ. ಯೂಸ್ ಅಂಡ್ ಥ್ರೋ ಅರ್ಥ ಗೊತ್ತುಂಟ ಯಾರಿಗಾದ್ರು? ಕಂಪನಿಯಲ್ಲಿ ಯೂಸ್ ಅಂಡ್ ಥ್ರೋ ಯಾರಾದ್ರೂ ಹೇಳ್ಬೋದಾ? ಯೂಸ್ ಅಂಡ್ ಥ್ರೋ ಅಂದ್ರೆ ಅಂತ? ಅವರನ್ನು ಚೆನ್ನಾಗಿ ದುಡಿಸಿ ಅವ್ರ ಹತ್ರ ಎಷ್ಟು ಉಪಯೋಗ ಮಾಡ್ಕೋತಾರೆ ಮಾಡ್ಕೊಂಡು ಆಮೇಲೆ ಅವರಿಗೆ ಏನು ಬೆಲೆನೇ ಕೊಡೋದಿಲ್ಲ. ಓಕೆ, ಇದಕ್ಕೆ ನಾನೊಂದು ಉದಾಹರಣೆ ಹೇಳ್ತೇನೆ. ಯೂಸ್ ಅಂಡ್ ಥ್ರೋಗೆ ನಾನೊಂದು ಉದಾಹರಣೆ ಹೇಳ್ತೇನೆ. ಓಕೆ, ಹಾಗಾಗಿ ಕಂಪನಿಯಲ್ಲಿ ಯೂಸ್ ಅಂಡ್ ಥ್ರೋ ಪಾಲಿಸಿ ಉಂಟು. ಹಾಗೆ ಒಂದು ಉದಾಹರಣೆ, ಒಮ್ಮೆ ಒಂದು ಸಿಂಹ ಇತ್ತು. ಹಾಗೆ ಸಿಂಹನಿಗೆ ಯಾವುದದು ಈ ಬೆಕ್ಕು, ಕ್ಯಾಟ್, ಅದರ ಸಹಾಯ ಬೇಕಿತ್ತು, ಹೆಲ್ಪ್ ಬೇಕಿತ್ತು. ಯಾಕೆಂದ್ರೆ ಇಲಿಗಳು ಬರ್ತದೆ, ಬೆಕ್ಕಿದ್ರೆ ಇಲಿಗಳು
ಏಳಿಗಳ ಕಾಟ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಸಿಂಹನಿಗೆ ಬೇಕಿತ್ತು ಸಹಾಯ, ಯಾವುದು ಬೆಕ್ಕಿಗೆ. ಮತ್ತೆ ಅಗ್ರಿಮೆಂಟ್ ಆಯ್ತು ಅವ್ರದ್ದು. ಬೆಕ್ಕು ಹೇಳಿತು ನಾನು ಸಹಾಯ ಮಾಡ್ತೇನೆ ಅಂತ. ಅಗ್ರಿಮೆಂಟ್ ಎಂತ ಅಗ್ರಿಮೆಂಟ್? ಡೈಲಿ ನಿಮಗೆ ನಾನು ಸಣ್ಣ ಮಾಂಸ ಕೊಡ್ತೇನೆ. ಹೇಗೋ ಸಿಂಹ ತಿಂತದೆ ಮಾಂಸ, ಅದರಲ್ಲಿ ಸಣ್ಣ ಪೀಸ್ ನಿಮಗೆ ನಾನು ಕೊಡ್ತೇನೆ, ಇದು ಅಗ್ರಿಮೆಂಟ್. ಮತ್ತೆ ಈ ಬೆಕ್ಕು ಎಗ್ರಿ ಆಯ್ತು ಅದಕ್ಕೆ ಅಗ್ರಿಮೆಂಟಿಗೆ. ಹಾಗೆ 2-3 ವರ್ಷ ದುಡಿತು ಯಾವುದು ಬೆಕ್ಕು. ಹಾಗೆ ಈ ಬೆಕ್ಕಿನ ಕೆಲಸದಿಂದ ಎಂತಾಯ್ತು, ಇಲ್ಲಿ ಹೋಯಿತು. ಓಕೆ, ಬೆಕ್ಕಿನ ಇದರಿಂದ ಇಲ್ಲಿ ಕಡಿಮೆ ಆಯಿತು ಬೆಕ್ಕು. ಹಾಗೆ ಎಂತಾಯ್ತು ಅಂದ್ರೆ, ಒಂದು ದಿವಸ ಬೆಕ್ಕು ಸಿಂಹದ ಹತ್ರ ಹೋಯಿತು. ಹೇಳಿತು, ಒಂದು ಒಳ್ಳೆಯ ಸುದ್ದಿ ಉಂಟು, ಗುಡ್ ನ್ಯೂಸ್. ಎಂತ ಗುಡ್ ನ್ಯೂಸ್? ಇವತ್ತು ನಾನು ಈ ಇಲಿಯನ್ನು ತಿಂದೆ. ಹಾಗೆ ನಿಮಗೆ ಯಾವುದಿನ್ನೂ ಸಮಸ್ಯೆ ಇಲ್ಲ. ಆಗ ಸಿಂಹ ಎಂತ ಮಾಡಿತು, ಸ್ಮೈಲ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿತು. ಈಗ ಮರು ದಿವಸದಿಂದ ಈ ಸಿಂಹ ಎಂತ ಮಾಡಿತು, ಸ್ಟಾಪ್ ಮಾಡಿತು. ಡೈಲಿ ಅಗ್ರಿಮೆಂಟ್ ಆದದೆ ಅಂತಂದ್ರೆ ಮಾಂಸ ಕೊಡುವಂಥದ್ದು, ಫ್ಲೆಶ್, ಅದನ್ನು ಕೊಡುವುದು ಸ್ಟಾಪ್ ಮಾಡಿತು. ಆಗ ಈ ಬೆಕ್ಕು ಕೇಳಿದ್ರು, ಯಾಕೆ ನೀನು ಸ್ಟಾಪ್ ಮಾಡಿದ್ಯಾ ಮಾಂಸ ಕೊಡುವಂತ? ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತಿಲ್ಲ, ನಿನಗೆ ಔಟ್ ಆಫ್ ಜಾಬ್. ಯಾಕಂದ್ರೆ ಇಲ್ಲಿ ಇಲ್ಲ, ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನೀನು ಕೆಲಸದಿಂದ ಹೊರಗೆ. ಆಗ ಬೆಕ್ಕು ಹೇಳುವಂಥದ್ದು, ನನಗೀಗ ಪ್ರಾಯ ಆಯಿತು, ನಂದು ರಿಟೈರ್ಮೆಂಟ್ ಇದೆಲ್ಲ ಎಲ್ಲಿ ಸಿಗ್ತದೆ? ನನಗೆ 3 ವರ್ಷ ಕೆಲಸ ಮಾಡಿದ್ದೇನೆ, ನಿನ್ನನ್ನು ಮೇಂಟೈನ್ ಮಾಡಬೇಕು. ಈ ರೀತಿ ಎಲ್ಲ ಬೆಕ್ಕು ಕೇಳಿತು. ಅದಕ್ಕೆ ಸಿಂಹ ಹೇಳುವಂತ, ಯಾಕೆ ನಾನು ನಿನ್ನನ್ನು ಮೇಂಟೈನ್ ಮಾಡಬೇಕು? ಈಗ ಇಲ್ಲಿಯೇ ಇಲ್ಲ, ಆಕ್ಚುಲಿ ನಿನ್ನನ್ನು ನಾನು ಅಪಾಯಿಂಟ್ ಮಾಡಿದ್ದು ಇಲ್ಲಿಗೋಸ್ಕರ. ಈಗ ಇಲ್ಲಿ ಇಲ್ಲ, ಯಾಕೆ ನಿನ್ನನ್ನು ಅಪಾಯಿಂಟ್ ಮಾಡಬೇಕು? ಇದಕ್ಕೆ ಇರುವಂಥದ್ದು ಯೂಸ್ ಆ್ಯಂಡ್ ಥ್ರೋ ಪಾಲಿಸಿ. ಆ ಕಂಪನಿ ಈ ಪಾಲಿಸಿಯನ್ನು ಯೂಸ್ ಮಾಡುವಂಥದ್ದು. ಈಗ ಇದು ಒಂದು ಕಂಪನಿ, ಎಲ್ಲ ಕಂಪನಿಗೆಲ್ಲ ಕೆಲವು ಕಂಪನಿಗೆ ಉಂಟು. ಈಗ ಇನ್ನೊಂದು ಸೈಡಲ್ಲಿ ಈಗ ಲೀಡರ್ ಒಳ್ಳೇದಿದ್ರೆ, ಒಂದು ಹೈ ಕ್ಯಾರೆಕ್ಟರ್ ಲೀಡರ್ ಇದೆ. ಈ ಕೋವಿಡ್ ಟೈಮಲ್ಲಿ ಕೆಲವು ಕಂಪನಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಸ್ಯಾಲರಿ ಕೊಟ್ಟಿದ್ದಾರೆ. ಕೆಲವು ಕಂಪನಿಯನ್ನು ತೆಗೆದಿದ್ದಾರೆ, ಕೆಲವು ಕಂಪನಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಕಷ್ಟದ ಸಿಚುವೇಶನ್ ಆ ರೀತಿ ಮಾಡಿದ ಕಾರಣ ಈಗೆಲ್ಲ ತುಂಬಾ ಹೈ ಲೆವೆಲ್ಗೆ ಹೋಗಿದ್ದಾರೆ ಆ ಕಂಪನಿಗಳಲ್ಲಿ ಈ ರೀತಿ. ಯಾಕಂದ್ರೆ ಈ ಎಂಪ್ಲಾಯೀಸ್ಗೆ ಅವರ ಮೇಲೆ ತುಂಬಾ ನಂಬಿಕೆ ಬಂದಿದೆ, ಟ್ರಸ್ಟ್ ಬಂದಿದೆ. ಹಾಗೆ ಇದರ ಅರ್ಥ ಅಂತಂದ್ರೆ ಗುಡ್ ಕ್ಯಾರೆಕ್ಟರ್, ಅಂದ್ರೆ ಎಂತ ಹೇಳುವಂಥದ್ದು, ಸೆಲ್ಫ್ ಮ್ಯಾನೇಜರ್, ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹಾಗೆ ಪ್ರಾಫಿಟ್ ಇಂಪಾರ್ಟೆಂಟ್ ಅಲ್ಲ. ಕೆಲವು ಕಂಪನಿಯಲ್ಲಿ ಹಣವೇ ಮನಿ, ಹಣವೇ ಮೇನ್ ಅಲ್ಲ.
ಆ ಕಂಪನಿಗಳೆಲ್ಲ ತುಂಬ ಸಮಯ ಫ್ಲರಿಶ್ ಆಗೋದಿಲ್ಲ. ಹಾಗಾಗಿ ನಮಗೆ ಲಾಂಗ್ ಟರ್ಮ್ ಸಕ್ಸಸ್ ಬೇಕಿದ್ರೆ ಹಣ ಮೇನ್ ಅಲ್ಲ, ಅಂದ್ರೆ ವ್ಯಾಲ್ಯೂಸ್, ಎಥಿಕ್ಸ್, ಕ್ಯಾರೆಕ್ಟರ್ ಇದೆಲ್ಲ ಬರಬೇಕು. ಓಕೆ, ಇದರ ಅರ್ಥ ಅಂತಂದ್ರೆ ಪ್ರಿನ್ಸಿಪಲ್ ಬಿಫೋರ್ ಪ್ಲೆಜರ್. ಪ್ರಿನ್ಸಿಪಲ್ಸ್ ಇದಕ್ಕೆ ಉದಾಹರಣೆ ಅಂತಂದ್ರೆ ಅರ್ಜುನ, ಭಗವದ್ಗೀತೆಯಲ್ಲಿ ಮೊದಲ ಅಧ್ಯಾಯದಲ್ಲಿ ಅರ್ಜುನ ಹೇಳುವಂಥದ್ದು, ನಾನು ಕೌರವರನ್ನು ಕೊಲ್ಲುವುದಿಲ್ಲ, ನಾನು ಅವರೊಟ್ಟಿಗೆ ಯುದ್ಧ ಮಾಡುವುದಿಲ್ಲ, ಕೊಲ್ಲುವುದಿಲ್ಲ, ನಾನು ಅವರಿಂದ ಸಾಯಲಿಕ್ಕೆ ರೆಡಿ ಇದ್ದೇನೆ, ನನಗೆ ಈ ಕಿಂಗ್ಡಮ್ ಬೇಡ. ಈಗ ಇಲ್ಲಿ ಪ್ಲೆಜರ ಪ್ರಿನ್ಸಿಪಲ್, ಅರ್ಜುನಂದು ಯಾವುದು ಪ್ಲೆಜರ ಪ್ರಿನ್ಸಿಪಲ್? ಓಕೆ, ಹರೇ ಕೃಷ್ಣ. ಪ್ರಿನ್ಸಿಪಲ್. ಹಾ, ಎಸ್, ಪ್ರಿನ್ಸಿಪಲ್ ಅರ್ಥ ಆಗುತ್ತೆ ನಮಗೆ. ಪ್ರಿನ್ಸಿಪಲ್ ಬಿಫೋರ್ ಪ್ಲೆಜರ್. ಹಾಗಾಗಿ ಅರ್ಜುನ ಇಸ್ ಅ ಪ್ರಿನ್ಸಿಪಲ್ ಪರ್ಸನ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ದುರ್ಯೋಧನನಿಗೆ ಪ್ಲೆಜರ ಪ್ರಿನ್ಸಿಪಲ್? ವಿಚ್ ಇಸ್ ಇಂಪಾರ್ಟೆಂಟ್? ಪ್ರಿನ್ಸಿಪಲ್ ಇಸ್ ಇಂಪಾರ್ಟೆಂಟ್, ಪ್ಲೆಜರ್ ಇಸ್ ಇಂಪಾರ್ಟೆಂಟ್? ದುರ್ಯೋಧನನಿಗೆ ಪ್ಲೆಜರ್. ಎಸ್, ದುರ್ಯೋಧನನಿಗೆ ಪ್ಲೆಜರ್, ಅರ್ಜುನನಿಗೆ ಪ್ರಿನ್ಸಿಪಲ್. ಓಕೆ, ಒಂದು ನಿಮಿಷ. ಓಕೆ, ಎಸ್. ಹಾಗೆ ದುರ್ಯೋಧನಿಗೆ ಪ್ಲೆಜರ್, ಅರ್ಜುನನಿಗೆ ಪ್ರಿನ್ಸಿಪಲ್. ಹಾಗಾಗಿ ಇಲ್ಲಿ ಈ ಸ್ಥಿತಪ್ರಜ್ಞೆ ನಾವು ಟಾಪಿಕ್ ಅನ್ನು ಅರ್ಥ ಮಾಡಿದ್ರೆ ಅದು ನಮಗೆ ತುಂಬಾ ಉಪಯೋಗ ಆಗ್ತದೆ ಜೀವನಕ್ಕೆ, ತುಂಬಾ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಎಲ್ಲ ಸ್ಥಿತಿಯಲ್ಲಿ ಇದು ನಮಗೆ ಉಪಯೋಗ ಆಗ್ತದೆ. ಹಾಗೆ ಅವನ ಪ್ರಶ್ನೆ ಅಂತ ಅಂದ್ರೆ, ಸ್ಥಿತಪ್ರಜ್ಞನಾದವ ಹೇಗೆ ಮಾತಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡೀತಾನೆ, ಎಂತೆಲ್ಲ ಸಿಂಪ್ಟಮ್ಸ್. ಈಗ ಫಸ್ಟಿಗೆ ಹೇಗೆ ಮಾತಾಡ್ತಾನೆ ಅಂದ್ರೆ, ಈಗ ನಮಗೆ ಸಿಟ್ಟು ಸಡನ್ ಬರುವಂಥದ್ದು ನೋಡಿ, ಇದು ತುಂಬಾ ಮುಖ್ಯ ನಮಗೆ. ಅದಕ್ಕೆ ನಾನು ಹೇಳಿದ್ದೇನೆ, ಈ ಇವತ್ತಿನ ಟಾಪಿಕ್ ತುಂಬಾ ಮುಖ್ಯ. ಈಗ ಒಬ್ಬ ನಮ್ಮ ಮೇಲೆ ಸಿಟ್ಟಲ್ಲಿದ್ದಾನೆ, ನಾವು ಹೇಗೆ ರೆಸ್ಪಾಂಡ್ ಮಾಡ್ತೇವೆ? ಈಗ ಒಬ್ಬ ನಮ್ಮ ಮೇಲೆ ಎಂತ ಹೇಳುವಂಥದ್ದು, ಅಫೆಕ್ಷನ್ಗೆ ಎಂತ ಹೇಳುವಂಥದ್ದು, ಸ್ನಿಗ್ಧ. ಎಸ್, ಅಫೆಕ್ಷನ್ಗೆ ಕನ್ನಡದಿಂದ ಸಂಸ್ಕೃತ ವರ್ಡ್ ಸ್ನಿಗ್ಧ. ಎಸ್, ಅಫೆಕ್ಷನ್ ಅಂತ ಹೇಳುವಂಥದ್ದು ಅನುಕಂಪ, ಪ್ರೀತಿ, ಆಕರ್ಷಣೆ, ಆತ್ಮೀಯತೆ, ವಾತ್ಸಲ್ಯ. ಎಸ್, ಓಕೆ. ಹಾಗೆ ಅಫೆಕ್ಷನ್, ಹಾಗೆ ಒಬ್ಬ ನಮ್ಮಲ್ಲಿ ಅಫೆಕ್ಷನ್ ಆಗುವಾಗ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೇವೆ? ಒಬ್ಬನಿಗೆ ನಮ್ಮ ಮೇಲೆ ಸಿಟ್ಟು ಬಂದಾಗ ನಾವು ಎಂತ ರೆಸ್ಪಾಂಡ್ ಮಾಡ್ತೇವೆ? ಒಬ್ಬ ನಮ್ಮ ಮೇಲೆ ಅಫೆಕ್ಷನ್ ಬಂದಾಗ ಹೇಗೆ ರೆಸ್ಪಾಂಡ್ ಮಾಡ್ತೇವೆ? ಈಗ ಒಬ್ಬ ಸಿಟ್ಟು ಕೂಡ ಬರುವುದಿಲ್ಲ, ಅಫೆಕ್ಷನ್ ಕೂಡ ಇಲ್ಲ, ನ್ಯೂಟ್ರಲ್, ಆಗ ನಾವು ಹೇಗೆ ರೆಸ್ಪಾನ್ಸ್ ಮಾಡ್ತೇವೆ? ಅಂದ್ರೆ ಅವನ ಕ್ವಾಲಿಟಿ ಆಫ್ ಸ್ಪೀಚ್ ಎಂತ, ಸಿಟ್ಟು ಬರುವಾಗ ಹೇಗೆ, ಅಫೆಕ್ಷನ್ ಆಗುವಾಗ ಹೇಗೆ, ಮತ್ತೆ ನ್ಯೂಟ್ರಲ್ ಎರಡು ಕೂಡ ಅಲ್ಲ, ಹೇಗೆ? ಇದು ಹಾಗಾಗಿ ಸುಲಭವಾಗಿ ಅವನಿಗೆ ಡಿಸ್ಟರ್ಬ್ ಆದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಕೆಲವೊಮ್ಮೆ ತುಂಬಾ ಸಿಟ್ಟು ಬರ್ತದೆ. ಈ ರೀತಿ
ಮತ್ತೆ ಕ್ರೈಸಿಸ್ ಸಿಚುವೇಶನ್. ಕ್ರೈಸಿಸ್ ಸಿಚುವೇಶನ್ ಅಂದ್ರೆ ಎಂತ? ಹೇಗೆಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಎಕ್ಸಾಂಪಲ್ ತುಂಬಾ ಸೂಕ್ತ. ಇದು ಮೊನ್ನೆ ಎಂತ ಆಯ್ತು ಅಂದ್ರೆ, ಪ್ರಭುಪಾದ್ ಅಪಿಯರೆನ್ಸ್ ಡೇ, ವ್ಯಾಸ ಪೂಜಾ. ವ್ಯಾಸ ಪೂಜಾ, ಜನ್ಮಾಷ್ಟಮಿ ನೆಕ್ಸ್ಟ್ ದಿವಸ. ವ್ಯಾಸ ಪೂಜಾ ದೊಡ್ಡ ಫೆಸ್ಟಿವಲ್, ಪ್ರಭುಪಾದ್ ವ್ಯಾಸ ಪೂಜಾ. ಹಾಗೆ ಎಂತಾಯ್ತು ಅಂದ್ರೆ, ಎಸ್, ಒಂದು ಕಡೆಯಲ್ಲಿ, ಇಲ್ಲಿ ಅಲ್ಲ, ಒಂದು ಕಡೆಯಲ್ಲಿ ಎರಡು ಹೆಂಗಸರು, ಎರಡು ಮಾತಾಜಿ, ಅವರೆಂತಾಯ್ತು, ಮಾತಾಯ್ತು. ಮತ್ತೆ ಅವರು ಮಾತು ಬಿಟ್ಟು ಹೋಗಿ ಆ ವ್ಯಾಸ ಪೂಜನ ಬಿಟ್ಟು ಹೋದ್ರು. ಬರ್ಲೇ ಇಲ್ಲ. ಅಂದ್ರೆ ಅವರಿಗೆ ಹೇಳಿದ ಇವರಿಗೆ ಸಿಟ್ಟಾಯ್ತು, ಇವರಿಗೆ ಹೇಳಿದ ಅವ್ರಿಗೆ ಸಿಟ್ಟಾಯ್ತು. ಈಗ ಎಂತಂದ್ರೆ ಅಲ್ಲಿ ಅದು ಇಂಪಾರ್ಟೆಂಟ್ ಫೆಸ್ಟಿವಲ್ ವ್ಯಾಸ ಪೂಜಾ, ವ್ಯಾಸ ಪೂಜಾದಲ್ಲಿ ಇರಬೇಕು ಅಂದ್ರೆ ಹೇಳುವಂಥದ್ದು. ಇದೆಂತಂದ್ರೆ ಕ್ರೈಸಿಸ್ ಸಿಚುವೇಶನ್. ಕ್ರೈಸಿಸ್ ಸಿಚುವೇಶನ್ ನಾವು ಎಂತ ಸೇವೆ ಮಾಡ್ತೇವೆ, ಸೇವೆ ಬಿಟ್ಟು ಹೋಗ್ತೇವೆ, ಇದು ಬರ್ತದೆ ಪಾಯಿಂಟ್. ಈಗ ಇವತ್ತು ನೋಡಿ, ಇವತ್ತು ಪರಿಕ್ರಮ ಸ್ಟಾರ್ಟ್, ನವದೀಪ್ ಮಂಡಲ್ ಪರಿಕ್ರಮ. ನಿನ್ನೆ ಆದಿವಾಸ, ಇವತ್ತು ಸ್ಟಾರ್ಟ್. ಈಗ ನಾನು ತುಂಬ ಕಳೆದ 12 ವರ್ಷದಿಂದ ಹೋಗಿದ್ದೇನೆ. ಈ ಸಲ ಪ್ರೆಸಿಡೆಂಟ್ ಹೇಳಿದ್ದಾರೆ. ನಾನೀಗ ಆಕ್ಚುಲಿ ಎಲ್ಲಿ ಹೋಗ್ಲಿಲ್ಲ, ಲಾಸ್ಟ್ ಪರಿಕ್ರಮ ಹೋದದ್ದು, ಅದರ ನಂತರ ಎಲ್ಲಿಯೂ ಹೋಗ್ಲಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಮಾಯಾಪುರಿಗೆ ಪ್ರೆಸಿಡೆಂಟೇ ಹೇಳಿದ್ದು ಬಾ ಅಂತ, ನಾನು ಬರೋದಿಲ್ಲ ಅಂತ ಹೇಳಿದೆ. ಮತ್ತೆ ಎಂತಾಯ್ತು, ಮತ್ತೆ ಈ ದುಬೈಗೆಲ್ಲ ಕಲೆಕ್ಷನ್ ಹೋದದ್ದು. ಹಾಗೆ ಲಾಸ್ಟ್ ಟೈಮ್ ಗುಜರಾತಿಗೆ ಹೋದದ್ದು ಗುರು ಮಹಾರಾಜನ ಭೇಟಿಯಾಗಿ, ಹಾಗೆ ಎಲ್ಲಿ ಕೂಡ ಹೋಗ್ಲಿಲ್ಲ. ಈಗ ಹೇಳಿದ್ದಾರೆ, ಈಗ ಎಂತಂದ್ರೆ ಸರ್ವಿಸ್ ಇಂಪಾರ್ಟೆಂಟ್. ಪರಿಕ್ರಮ ನೆಕ್ಸ್ಟ್ ಇಯರ್ ಹೋಗ್ಬೋದು, ಸರ್ವಿಸ್ ಇಂಪಾರ್ಟೆಂಟ್. ಈಗ ದೇವಸ್ಥಾನ ಹಾಕೊಂಡು ಕ್ರೂಷಿಯಲ್ ಟೈಮ್. ಹಾಗೆ ಇದಕ್ಕೆ ಒಂದು ಕ್ರೈಸಿಸ್ ಸಿಚುವೇಶನ್. ಈ ಕ್ರೈಸಿಸ್ ಸಿಚುವೇಶನ್ ಅಲ್ಲಿ ನಾನು ಯಾತ್ರೆ ಅಂತ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗೆ ಕ್ರೈಸಿಸ್ ಸಿಚುವೇಶನ್ ನಾವು ಎಂತ ಯಾವ ರೀತಿ ಆಕ್ಟ್ ಮಾಡ್ತೇವೆ, ಇದು ಬರ್ತದೆ. ಹಾಗೆ ಕ್ರೈಸಿಸ್ ಅಲ್ಲಿ ನಮ್ಗೆ ಸಿಟ್ಟು ಬಂದ್ರೆ ನಾವು ಹೇಗೆ ಮಾಡ್ತೇವೆ, ಯಾರು ಹೇಳ್ತೇವೆ? ಈಗ ಕ್ರೈಸಿಸ್ ಸಿಚುವೇಶನ್ ಆಗ ನಿಮ್ಗೆ ಸಿಟ್ಟು ಬಂದ್ರೆ ನೀವು ಎಂತ ಮಾಡ್ತೀರಿ? ಕೆಲವೊಮ್ಮೆ ರಿವೋಲ್ಟ್ ಆಗ್ಬಿಡ್ತೇವೆ. ನಾವಲ್ಲಿ ಸೈಲೆಂಟ್ ಆಗಿರ್ತೀವಿ. ಸೈಲೆಂಟ್ ಆಗಿ ನಾವು ಸೇವೆಯನ್ನು ಮರಿತೇವಾ? ಅಲ್ಲಿ ಬಿಟ್ಟು ಬಿಡ್ತಾರೆ. ಬಿಟ್ಟು ಬಿಡ್ತೇವೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಎಸ್, ಹಾಗೆ ನಮ್ಗೆ ಸಿಟ್ಟು ಬಂದು ನಾವು ಬಾಯಲ್ಲೆಲ್ಲ ಬ್ಯಾಡ್ ವರ್ಡ್ಸ್ ಕೂಡ ಹೇಳ್ತೇವೆ, ಕೆಲವೊಮ್ಮೆ ಬರ್ತದೆ. ಓಕೆ, ಅದಾಯ್ತು. ಈಗ ಹೇಗೆ ಮಾತಾಡ್ತಾನೆ ಅದಾಯ್ತು. ಈಗ ಹೇಗೆ ಕೂತ್ಕೊಳ್ತಾನೆ? ಎಸ್, ಹೇಗೆ ಕೂತ್ಕೊಳ್ತಾನೆ ಅಂದ್ರೆ ಹೇಗೆ? ಎಸ್, ಯಾರಾದ್ರು ಹೇಳ್ಬೋದಾ? ಇದು ಅರ್ಥ ಎಂತ? ಹೇಗೆ ಕೂತ್ಕೊಳ್ತಾನೆ? ಹರೇ ಕೃಷ್ಣ. ಎಸ್, ಯಾರಿಗಾದ್ರೂ ಹೇಳ್ಬೋದಾ ಹೇಗೆ ಕೂತ್ಕೊಳ್ತಾನೆ? ಪ್ರಭುಜಿ ಯಾವ ರೀತಿಯಾಗಿ ಸನ್ನಿವೇಶಗಳನ್ನು ನಿಭಾಯಿಸ್ತಾನೆ ಅಂತ ಹೇಳಿ. ಓಕೆ, ಎಸ್, ಯಾರಿಗೆ ಹೇಳ್ಬೋದು ಹೇಗೆ ಕೂತ್ಕೊಳ್ತಾನೆ ಅಂದ್ರೆ ಅಂತ? ಎಸ್, ಯಾರು ಹೇಳಲಿಕ್ಕಾಗಲಿಲ್ಲ? ಟ್ರೈ ಮಾಡಿ. ಓಕೆ, ಸರಿ, ಓಕೆ, ಹರೇ ಕೃಷ್ಣ, ನಾನು ಹೇಳ್ತೇನೆ. ಓಕೆ, ಹಾಗಾಗಿ ಹೇಗೆ ಕೂತ್ಕೊಳ್ತಾನೆ ಅಂದ್ರೆ, ಕೆಲವೊಮ್ಮೆ ತುಂಬಾ ಹೀಟ್ ಇರ್ತದೆ, ಕೆಲವೊಮ್ಮೆ ತುಂಬಾ ಕೋಲ್ಡ್ ಇರ್ತದೆ, ಶೀತ ಉಷ್ಣ. ಕೆಲವೊಮ್ಮೆ ನಮಗೆ ಮಾನ ಸಿಗ್ತದೆ, ಕೆಲವೊಮ್ಮೆ ನಮಗೆ ಅಪಮಾನ ಸಿಗ್ತದೆ, ಕೆಲವೊಮ್ಮೆ ನಮಗೆ ಜಯ ಆಗ್ತದೆ, ಕೆಲವೊಮ್ಮೆ ನಾವು ಪರಾಜಯ ಆಗ್ತೇವೆ, ಕೆಲವೊಮ್ಮೆ ನಮಗೆ ಲಾಭ ಆಗ್ತದೆ, ಕೆಲವೊಮ್ಮೆ ಲಾಭ ಆಗುವುದಿಲ್ಲ, ಅಲಾಭ.
ಹಾಗೆ ಈ ಲೋಕದಲ್ಲಿ ಕೆಲವರು ಪ್ರೋಕಿಂಗ್ ಸಿಚುವೇಶನ್ ಅಲ್ಲಿ ಅಂದ್ರೆ ಕೆಲವೊಮ್ಮೆ ಇನ್ಸಲ್ಟ್ ಮಾಡ್ತಾರೆ ನಮ್ಮನ್ನು. ಆಗ ಇನ್ಸಲ್ಟ್ ಮಾಡುವಾಗ ನಾವು ಹೇಗೆ ಮಾಡ್ತೇವೆ. ಎಸ್, ಈಗ ನಿಮ್ಮನ್ನು ಯಾರಾದ್ರೂ ಇನ್ಸಲ್ಟ್ ಮಾಡುವಾಗ ನಿಮ್ಮ ಪೊಸಿಷನ್ ಯಾವ ರೀತಿ ಇರ್ತದೆ? ಹರೇ ಕೃಷ್ಣ. ಯಾರಾದ್ರೂ ನಿಮ್ಮನ್ನು ಇನ್ಸಲ್ಟ್ ಮಾಡುವಾಗ ಯಾವ ರೀತಿ ಇರ್ತದೆ? ನಾವು ಅವರಿಗೆ ಎದುರು ಉತ್ತರ ಕೊಡ್ತೇವೆ. ಮೊದಲು ಎದುರುತ್ರ ಕೊಡ್ತಾ ಇದ್ವಿ. ಕೋಪ ಬರುತ್ತೆ. ಎದ್ದು ಹೋಗ್ಬಿಡ್ತೀವಿ. ಹೀಗೆ ಮಾಡ್ತೇವೆ ನಾವು. ಹೀಗೆ ಕೋಪ ಬರುತ್ತೆ, ಒಳಗಿಂದನೇ ಫ್ರಸ್ಟ್ರೇಷನ್. ಮೊದ್ಲು ಅವ್ರು ಏನಾದ್ರು ರಿವರ್ಸ್ ಮಾತಾಡ್ತಾ ಇದ್ವಿ, ಇವಾಗ ಏನಾದ್ರು ಮಾತಾಡ್ಕೊಳ್ಳಿ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡ್ತೀವಿ. ಹಾಗಾಗಿ ಪ್ರೋವೋಕಿಂಗ್ ಸಿಚುವೇಶನ್. ಹಾಗೆ ಯಾರಾದ್ರೂ ಎಂತಾದ್ರೂ ಹೇಳುವಾಗ ನಮ್ಗೆ ಸಿಟ್ಟು ಬರ್ತದೆ, ಇನ್ಸಲ್ಟ್ ಮಾಡುವಾಗ. ಅದು ಆಂಗ್ರಿ ಪ್ರೊವೊಕೇಶನ್. ಮತ್ತೆ ಇನ್ನೊಂದು ಎಂತಂದ್ರೆ ಅಟ್ರಾಕ್ಟಿವ್ ವಿಮೆನ್ ಎದುರಿರುವಾಗ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತದೆ. ಅದು ಲಸ್ಟಿ ಪ್ರೊವೊಕೇಶನ್. ಎರಡು ಪ್ರೊವೊಕೇಶನ್, ಒಂದು ಲಸ್ಟಿ ಮತ್ತೊಂದು ಆಂಗ್ರಿ. ಹಾಗಾಗಿ ಈ ವರ್ಲ್ಡ್ ಅಲ್ಲಿ ಇಂಥದೇ ಇರುವಂಥದ್ದು, ಆಂಗ್ರಿ ಮತ್ತೆ ಲಸ್ಟಿ ಪ್ರೊವೊಕೇಶನ್. ಹಾಗಾಗಿ ಈ ಪ್ರೊವೊಕೇಶನ್ ಅಲ್ಲಿ ನಾವು ಯಾವ ರೀತಿ ಇರ್ತೇವೆ ಅಂದ್ರೆ, ಹೌ ಕ್ಯಾನ್ ಯು ಸಿಟ್ ಪೀಸ್ಫುಲಿ ವಿದೌಟ್ ಬೀಂಗ್ ಎಜಿಟೇಟೆಡ್ ಬೈ ಸೆನ್ಸ್ ಆಬ್ಜೆಕ್ಟ್. ಹಾಗೆ ಇವತ್ತಿನ ಟಾಪಿಕ್, ಒಂದು ನಿಮಿಷ. Mind was calm like an ocean, unagitated by waves. Yes. ಅಲೆಗಳಿಂದ ಕದಡದೆ ಮನಸ್ಸು ಸಾಗದಂತೆ ಶಾಂತವಾಗಿತ್ತು. ಹಾಗಾಗಿ ಹೌ ಕ್ಯಾನ್ ಯು ಸಿಟ್ ಪೀಸ್ಫುಲಿ ವಿದೌಟ್ ಬೀಂಗ್ ಎಜಿಟೇಟೆಡ್ ಬೈ ಸೆನ್ಸ್ ಆಬ್ಜೆಕ್ಟ್ಸ್? ಇದು ಎರಡನೇ ಪ್ರಶ್ನೆ. ಹಾಗೆ ನೆಕ್ಸ್ಟ್, ಹೇಗೆ ಅವ ನಡೀತಾನೆ? How does he walk? ಅಂದ್ರೆ how does he walk ಅಂದ್ರೆ ಅವ ಹೇಗೆ ಈ ಸೊಸೈಟಿಯಲ್ಲಿ ಇರ್ತಾನೆ. ಹಾಗಾಗಿ ನಾವೀಗ ಕೆಲಸ ಮಾಡುವಾಗ ಸಿಟಿಯ ಮಧ್ಯದಲ್ಲಿ ಇರ್ತೇವೆ. ಸಿಟಿಯಲ್ಲಿರುವುದಂದ್ರೆ ನಮ್ಗೆ ಈ ತೊಂದರೆಗಳು ಸೆನ್ಸ್ ಆಬ್ಜೆಕ್ಟ್ ಇಂದ ಜಾಸ್ತಿ. ಹಾಗಾಗಿ ಬೇರೆ ಬೇರೆ ಸಿಚುವೇಶನ್, ಬೇರೆ ಬೇರೆ ಜನರಿಂದ ನಾವು ಎನ್ಕೌಂಟರ್ ಆಗ್ತೇವೆ. ಹಾಗೆ ಅದನ್ನು ಯಾವ ರೀತಿ ಅವ ಡೀಲ್ ಮಾಡ್ತಾನೆ? ಹೌ ಡಸ್ ಹಿ ಡೀಲ್ ಅಂದ್ರೆ, ವಾಕ್ ಅಂದ್ರೆ ಹೌ ಡಸ್ ಹಿ ಇಂಟ್ರಾಕ್ಟ್ ವಿತ್ ಸೆನ್ಸಸ್. ಇಂದ್ರಿಯಗಳೊಟ್ಟಿಗೆ ಯಾವ ರೀತಿ ಅವ ಇಂಟ್ರಾಕ್ಟ್ ಆಗ್ತಾನೆ ಅಂದ್ರೆ, ಎಜಿಟೇಟ್ ಆಗಬಾರ್ದು, ವಿದೌಟ್ ಬೀಂಗ್ ಎಜಿಟೇಟೆಡ್. ಹಾಗೆ ಕೃಷ್ಣ ಹೇಳುವಂಥದ್ದು, ಇಲ್ಲಿ ಎಕ್ಸಾಂಪಲ್ ಕೊಡುವಂಥದ್ದು ಅಂತ ಟೋಟಾಯ್ಸ್, ಆಮೆ ಎಕ್ಸಾಂಪಲ್ ಕೊಡ್ತಾನೆ. ಅಂದ್ರೆ ಅದು ಇಂದ್ರಿಯಗಳನ್ನು ವಿಡ್ರಾ ಮಾಡ್ತದೆ, ಹಿಂದಿನ ಸೈಡ್ ಅಂತ ತೋರಿಸ್ತದೆ, ಬ್ಯಾಕ್ ಅಂತ ತೋರಿಸ್ತದೆ. ಮತ್ತೆ ಆ ಬ್ಯಾಕ್ಗೆ ನಾವು ಎಷ್ಟು ಹೊಡೆದ್ರೂ ಕೂಡ ಎಂತ ಆಗುದಿಲ್ಲ. ಮತ್ತೆ ಯಾವಾಗ ಡೇಂಜರ್ ಇಲ್ಲ ಆಗ ಈ ಆಮೆ ಮಲಗುದಿಲ್ಲ, ಅದೆಂತ ಮಾಡ್ತದೆ, ಅದು ಮೂವ್ ಆಗ್ತಾ ಇರ್ತದೆ. ಡೇಂಜರ್ ಇರೋರು ವಾಪಸ್ ಅದು ವಿಡ್ರಾ ಮಾಡ್ತದೆ. ಹಾಗೆ ಕೃಷ್ಣ ಹೇಳುವಂಥದ್ದು, ಈ ಇಂದ್ರಿಯಗಳು ಕೊಟ್ಟದ್ದು ಮಿಸ್ಯೂಸ್ ಮಾಡ್ಲಿಕ್ಕೆ ಅಲ್ಲ, ಅದು ಸ್ಪಿರಿಚುವಲ್ ಯೂಸ್ಗೆ ಯೂಸ್ ಮಾಡಬೇಕು. ಸ್ಪಿರಿಚುವಲ್ ಇದಕ್ಕೆ ಯೂಸ್ ಮಾಡಬೇಕು. ಈಗ ನಾವು ವಾಪಸ್ ಬರುವ, ನಮ್ಮ ಭಾಗವತನಿಗೆ ಬರುವ. ಓಕೆ, ಹರೇ ಕೃಷ್ಣ.
ಹಾಗೆ ಇಲ್ಲಿ ಹೇಳುವಂಥದ್ದು, ಇಲ್ಲಿ ಕರ್ದಮ ಮುನಿ ಅವನಿಗೆ ಈ ಫಾಲ್ಸ್ ಈಗೋ, ಅಹಂಕಾರ, ಅದು ಎಫೆಕ್ಟ್ ಆಗಲಿಲ್ಲ. ಅಂದ್ರೆ ಫಾಲ್ಸ್ ಈಗೋ ಅಂದ್ರೆ ಎಂತ? ನಾನು, ನನ್ನದು, ಅಹಂ ಮಮೇತಿ, ಅಹಂ ಮಮ, ಮೆಟೀರಿಯಲ್ ಐಡೆಂಟಿಟಿ, ನಾನು ನನ್ನದು, ಅದರಿಂದ ದೂರ ಆದಂತೆ. ಮತ್ತೆ ಯಾವುದೇ ಈ ಮೆಟೀರಿಯಲ್ ಎಫೆಕ್ಷನ್, ನೋಡಿ ಮೆಟೀರಿಯಲ್ ಎಫೆಕ್ಷನ್ ಎಲ್ಲ ಟೆಂಪರರಿ, ಫ್ರೀ ಫ್ರಮ್ ಮೆಟೀರಿಯಲ್ ಎಫೆಕ್ಷನ್. ಕರ್ದಮುನಿ ಫ್ರೀ ಆದ. ಮತ್ತೆ ಡ್ಯುಯಾಲಿಟಿ ಇರಲಿಲ್ಲ. ಡ್ಯುಯಾಲಿಟಿ ಅಂದ್ರೆ ದ್ವಂದ್ವ, ಅದು ಕೂಡ ಇದು ಕೂಡ ಇಲ್ಲ. ಅವ ಈ ವಾಸ್ ಡಿಟರ್ಮೈನ್, ದೃಢ ಸಂಕಲ್ಪ. ಮತ್ತೆ ಅವನ ಮನಸ್ಸು ತುಂಬಾ ಕಾಮ್ ಆಗಿತ್ತಂತೆ. ಹೇಗೆ? ಓಷನ್ ಅನ್ಎಜಿಟೇಟೆಡ್ ಬೈ ವೇವ್ಸ್. ನಾನು ಇವತ್ತಿನ ಪಿಕ್ಚರ್ ಹಾಕಿದ್ದೀನಿ ಅಂತಂದ್ರೆ, ಇವರು ಜಲದೂತಲ್ಲಿ ಪ್ರಭುಪಾದ ಹೋಗುವಂಥದ್ದು. ಹಾಗೆ ಎಂತಾಯ್ತಂದ್ರೆ, ವೇವ್ಸ್ ಅವ್ರ 2ನೇ ಬಾರಿ ಇದ್ದಾಗ ಅದಾದ್ಮೇಲೆ ಎಲ್ಲ ಇನ್ಕಾರ್ನೇಷನ್ ಹೇಗೆ ಬೋಟ್ ಅನ್ನು ರೋ ಮಾಡಿದ್ರು ಆ ರೀತಿ ರೋ ಮಾಡಿದ್ರು. ಹಾಗಾಗಿ ಮತ್ತೆ ಕ್ಯಾಪ್ಟನ್ ಹೇಳ್ತಾನೆ, ಅದು ಪ್ಲೇನ್ ಇತ್ತಂತೆ, ರಿವರ್ ತರ ಇತ್ತಂತೆ, ಓಷಿಯನ್ ರಿವರ್ ತರ ಇತ್ತಂತೆ. ಅದಕ್ಕೆ ನಾನು ಆ ಪಿಕ್ಚರ್ ಹಾಕಿದ್ದೇನೆ. ಹಾಗೆ ಈಗ ನಮ್ಮ ಮನಸ್ಸು ಹೇಗೆ ಅಂದ್ರೆ ವೇವ್ಸ್ ತರ ಹೀಗೆ 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 ಆಗ್ತಾ ಇರ್ತದೆ. ಆದ್ರೆ ಸುತ್ತ ಪ್ರಜ್ಞ, ಸೆಲ್ಫ್ ರಿಯಲೈಸ್ ಸೋಲ್, ಅವೊಂದು ವೇವ್ಸ್ ತರ ಅಲ್ಲ, ಅವೊಂದು ಪ್ಲೇನ್ ಇರ್ತದೆ ಆಸ್ ಎ ರಿವರ್, ಓಷಿಯನ್ ರಿವರ್ ತರ ಇರ್ತದೆ. ಹಾಗೆ ಮೈಂಡ್ ಕಾಮ್ ಇರುವುದಂದ್ರೆ ಅನ್ವಾಂಟೆಡ್ ಡಿಸೈರ್ಸ್ ಬರಬಾರ್ದು, ಅನ್ವಾಂಟೆಡ್ ಡಿಸೈರ್ಸ್ ಬರಬಾರ್ದು. ಹೀಗೆ ಅಂತಂದ್ರೆ ಅನ್ವಾಂಟೆಡ್ ಡಿಸೈರ್ ನಮ್ಮನ್ನು ಹರಾಸ್ ಮಾಡ್ತವೆ. ಎಷ್ಟು ಬರ್ತದೆ ಡಿಸೈರ್ಸ್. ಈಗ ಹೇಗಂದ್ರೆ ಇಲ್ಲಿ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಎಂತ ಹೇಳುವಂಥದ್ದು, ಓಕೆ, ಈ ಶ್ಲೋಕ 70th ಶ್ಲೋಕ 2nd ಚಾಪ್ಟರ್. ಅಪೂರ್ಯಮಾನಂ ಅಚಲಾ ಪ್ರತಿಷ್ಠಂ ಸಮುದ್ರಂ ಆಪಾ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ ಸಾ ಶಾಂತಿ ಆಪ್ನೋತಿ ನ ಕಾಮಕಾಮಿ. ಅಂದ್ರೆ ಯಾವ ವ್ಯಕ್ತಿಯು ಡಿಸ್ಟರ್ಬ್ ಆಗುವುದಿಲ್ಲ ಯಾವುದಕ್ಕೆ? ಈ ಇಚ್ಛೆಗಳು, ಡಿಸೈರ್ಸ್. ಏನ್ ಅಂತಂದ್ರೆ ಇನ್ಸೆಂಟ್ ಫ್ಲೋ ಆಫ್ ಡಿಸೈರ್ಸ್, ಇಚ್ಛೆಗಳು ಬರ್ತಾ ಇರ್ತವೆ. ಯಾರಿಗೆ ಇಲ್ಲ ಅವ ತುಂಬಾ ಶಾಂತಿಯಲ್ಲಿ ಇರ್ತಾನೆ, ತುಂಬಾ ಶಾಂತಿಯಲ್ಲಿ ಇರ್ತಾನೆ. ಹಾಗಾಗಿ ಈಗ ಇಲ್ಲಿ ಹೇಳುವಂಥದ್ದು ಮೈಂಡ್ ತುಂಬಾ ಕಾಮ್. ಯಾರ್ದು? ಕರ್ದಮುನಿ. His mind was calm. ಯಾವ ರೀತಿ? ಸಮುದ್ರ, ಯಾವ ಸಮುದ್ರದಲ್ಲಿ ಈ ಅನ್ಎಜಿಟೇಟೆಡ್ ವೇವ್ಸ್ ಇಲ್ಲ, ಆ ರೀತಿ ಇತ್ತಂತೆ. ಹಾಗಾಗಿ ಇದು ಹೇಗೆ ಗಳಿಸುವಂಥದ್ದು? ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ. ಹೇಗೆ ಗಳಿಸುವಂಥದ್ದು? ಯಾವಾಗ ನಾವು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರ್ತೇವೆ, ಅಂದ್ರೆ ಮನಸ್ಸಲ್ಲಿ when mind is in full ಕೃಷ್ಣ ಕಾನ್ಶಿಯಸ್ನೆಸ್, ಯಾವಾಗ ಮನಸ್ಸಲ್ಲಿ ಪೂರ್ತಿ ಕೃಷ್ಣ ಪ್ರಜ್ಞೆ ಉಂಟು. ಹೇಗೆ ಹೇಗೆ ಇರುವಂಥದ್ದು ಹೇಗೆ ಅಂದ್ರೆ ಪೂರ್ತಿಯಾಗಿ ಭಗವಂತನಿಗೆ ಸೇವೆ ಮಾಡ್ತಾ ಇರುವಂಥದ್ದು. ಯಾವಾಗ ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆ ಇರುವುದು ಹಾಗೆ. ಹೇಗಂದ್ರೆ ನನ್ನಲ್ಲಿ ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆ ಉಂಟು, ಆದ್ರೆ ಸೇವೆ ಮಾಡ್ತಾ ಇಲ್ಲ. ಹೇಗೆ ಬರುವಂಥದ್ದು? ಸೇವೆ ಮಾಡದೆ ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆ ಹೇಗೆ ಬರುವಂಥದ್ದು? ಚಾನ್ಸ್ ಇಲ್ಲ. ಹಾಗಾಗಿ ಮೈಂಡ್ ಅನ್ನು ಕಂಟ್ರೋಲ್ ಮಾಡುವಂಥದ್ದು ಹೇಗೆ ಅಂದ್ರೆ ನಾವು ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆ ಇರುವಂಥದ್ದು, ಅಂದ್ರೆ ಪೂರ್ತಿಯಾಗಿ ಭಗವಂತನ ಸೇವೆ ಮಾಡುವಂಥದ್ದು. ಫುಲ್
ಆಗ ಎಂತ ಹೇಳ್ತಾರೆ, ಆಗ ಹೇಗೆ ಸಮುದ್ರದಲ್ಲಿ ಅಲೆಗಳು ಡಿಸ್ಟರ್ಬ್ ಮಾಡುವುದಿಲ್ಲ, ಅದೇ ರೀತಿ ನಮ್ಮ ಮನಸ್ಸು ನಮಗೆ ಡಿಸ್ಟರ್ಬ್ ಮಾಡುವುದಿಲ್ಲ. ಯಾವಾಗ ನಾವು ಪೂರ್ತಿಯಾಗಿ ಭಗವಂತನ ಸೇವೆಗೆ ತೊಡಗುತ್ತೇವೆ, ಆಗ ನಾವು ಪೂರ್ತಿ ಕೃಷ್ಣ ಬಗ್ಗೆ ಹೇಳ್ತೇವೆ, ಆಗ ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡುವುದಿಲ್ಲ. ಭಗವದ್ಗೀತೆಯಲ್ಲಿ ಅದನ್ನು ಹೇಳಿದೆ. ಹಾಗೆ ಆ ಶ್ಲೋಕದಲ್ಲಿ ಆಪುರ್ಯಮಾನದಲ್ಲಿ ಹೇಳುವಂಥದ್ದು ಎಂತ, ಪ್ರಭು ಹೇಳುವಂಥದ್ದು, ಈ ಸಮುದ್ರ ತುಂಬಾ ಈ ನದಿಗಳು ಸೇರ್ತದೆ, ಮತ್ತೆ ಈ ಕ್ಲೌಡ್ಸ್ ಇವಾಪರೇಟ್ ಮಾಡಿ ಇದಾಗ್ತದೆ, ಆದ್ರೂ ಕೂಡ ಈ ಸಮುದ್ರ ಅನ್ಎಜುಕೇಟೆಡ್ ಆಗುವುದಿಲ್ಲ. ಅದೇ ರೀತಿ ನಾವು ಕೂಡ ಈ ಒಂದು ಭಯಾನಕವಾದ ಈ ಲೋಕದಲ್ಲಿ ಇದ್ದೇವೆ, ಇಲ್ಲಿ ತುಂಬಾ ಸಮಸ್ಯೆಗಳಿರ್ತದೆ. ಆದ್ರೆ ಈ ಸಮಸ್ಯೆಲಿರುವಾಗ ಸಿಟಿಯ ಮಧ್ಯೆ ಇರ್ತೇವೆ, ತುಂಬಾ ಪ್ರೊವೋಕಿಂಗ್ ಸಿಚುವೇಶನ್ ಬರ್ತದೆ, ಬೇರೆಲ್ಲ ತುಂಬಾ ಬರ್ತದೆ. ಆದ್ರೆ ನಾವು ಪೂರ್ತಿಯಾಗಿ ಭಗವಂತನ ಸೇವೆಯಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ. ಹಾಗೆ ಭಗವಂತನ ಸೇವೆ ಮಾತ್ರ ನಮ್ಮನ್ನು ಈ ಸಮಸ್ಯೆಯಿಂದ ನಮ್ಮನ್ನು ಹೊರಗೆ ತರುವಂಥದ್ದು. ಅಂತ ಭಕ್ತ ಯಾವತ್ತು ಸಮಸ್ಯೆಯಲ್ಲಿ ಇರೋದಿಲ್ಲ. ಈಗ ಸಮಸ್ಯೆ ಇರುವಂಥದ್ದು ಮೈಂಡಲ್ಲಿ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೇವೆ, ಆಗ ಮೈಂಡ್ ಎಂತಾಗ್ತದೆ, ನಮ್ಮ ಫ್ರೆಂಡ್ ಆಗ್ತದೆ. ಮತ್ತೆ ಮೈಂಡ್ ಎಂತ ಅಂದ್ರೆ ಹೈಯೆಸ್ಟ್ ಅಲ್ಲ, ಇಂದ್ರಾಣಿ ಪರಾಣಿ ಅವ್ರ ಇಂದ್ರಿಯ ಪರಮಮನ ಮನಸ್ಸಸ್ಸು ಪರಬುದ್ಧಿ ಯೋ ಬುದ್ಧಿ ಪರದುಸ. ಅಂದ್ರೆ ಜಡವಸ್ತುಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಬುದ್ಧಿ ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ. ಯಾವಾಗ ಆತ್ಮ ಭಗವಂತನ ಸೇವೆಯಲ್ಲಿ ತೊಡಗ್ತದೆ ಆಗ ಸಮಸ್ಯೆ ಇಲ್ಲ, ಆಗ ಬುದ್ಧಿ ಚುರುಕಾಗ್ತದೆ, ಮೈಂಡ್ ಕಂಟ್ರೋಲಿಗೆ ಬರ್ತದೆ. ಎಸ್ ಹರೇ ಕೃಷ್ಣ, ಎಸ್ ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಅದನ್ನು ಮುಕ್ತಾಯ ಮಾಡುವ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವೈಷ್ಣವೇಭ್ಯೋ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು.